ಅಮ್ಮ ಮತ್ತು ಹುಟ್ಟಿದ ಭೂಮಿಯ ಋಣ ತೀರಿಸಲು ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಮಾತಿದೆ. ಹಾಗಂತ ಋಣಭಾರ ಹೊರುವುದಕ್ಕೂ ಕೂಡ ಅಸಾಧ್ಯ. ಪ್ರೀತಿಯಿಂದ ಕಿಂಚಿತ್ತು ಮಾಡಿದರೂ ಕೂಡ ಕೋಟಿ ರೂಪದಲ್ಲಿ ಹರಸುವ ಹೃದಯವೇ ತಾಯಿ ಮತ್ತು ಭೂಮಿ ತಾಯಿ. ಮಾತೃ ಸಂಸ್ಕೃತಿಗೆ ಶರಣಾಗುವ ಅಪೂರ್ವ ವಿದ್ಯಮಾನವೊಂದು ಉಡುಪಿಯ ಕಾಪುವಿನಲ್ಲಿ ನಡೆದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆ ಕಾಪು ಮೂಲದ ಗೀತಾ ಯಾದವ್ ಮುಂಬೈ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿದ್ರು. ಮುಂಬೈಗೆ ಕೊರೋನಾ ಅಪ್ಪಳಿಸಿದಾಗ ಸೇನಾನಿಯಂತೆ ಮುಂದೆ ನಿಂತು ದುಡಿದ್ರು. ಜೀವನವಿಡೀ ತನ್ನ ಕ್ಷೇತ್ರದ ಜನತೆಗಾಗಿ ದುಡಿದವರಿಗೆ ಇದ್ದದ್ದು ಒಂದೇ ಆಸೆ, ತನ್ನ ಕೊನೆಗಾಲದಲ್ಲಿ ಊರಲ್ಲಿ ನೆಲೆಸಬೇಕು. ಕರಾವಳಿಯ ಬಂಧುಗಳ ಒಡನಾಟದಲ್ಲಿ ಉಳಿದ ಜೀವನ ಕಳೆಯಬೇಕೆಂದು ಬಯಸಿದ್ರು. ಆದರೆ ವಿಧಿಯಾಟ ವರ್ಷದ ಹಿಂದೆ ಇಹಲೋಕವನ್ನ ತ್ಯಜಿಸಿದ್ರು. ಅವರ ಈ ಆಸೆ ನಿಧನರಾದ ಮೇಲೆ ಈಡೇರಿದೆ. ತವರು ಜಿಲ್ಲೆ ಉಡುಪಿಯ ಕಾಪುವಿನಲ್ಲಿ ಅಪೂರ್ವವಾದ ತಾಯಿ ದೇಗುಲ ನಿರ್ಮಾಣವಾಗಿದೆ. ಕೇವಲ ಗೀತಾ ಯಾದವ್ ಮಾತ್ರವಲ್ಲ, ಈ ಕುಟುಂಬದ 3 ತಲೆಮಾರಿನ ಹಿರಿಯ ಅಮ್ಮಂದಿರಿಗೂ ಅಮೃತಶಿಲೆಯ ಪ್ರತಿಮೆಯನ್ನು ನಿರ್ಮಿಸಿ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. ಅಮ್ಮನ ನೆನಪಲ್ಲಿ ಮಕ್ಕಳು ಸಲ್ಲಿಸಿದ ಈ ಸೇವೆ ಸಮಾಜಕ್ಕೆ ಭಾವನಾತ್ಮಕ ಸಂದೇಶವನ್ನ ನೀಡ್ತಾ ಇದೆ. ಅಂಚನೆ ಈ ಜಾಗರಂತ ಕಷ್ಟ ಜೀವನ ಮಾಡ್ತದೆ ಅಂಚನೆ ಬೊಂಬಾಯಿ ಮತ್ತು ಅವಳು ಸೇರಿದು ಅವಳು ಮತ್ತು ಒಳ್ಳೆ ಉದ್ಯೋಗ ಮಾಡ್ತದೆ ಅಂಚನೆ ಒಳ್ಳೆ ಕಾರ್ಪೊರೇಟರ್ ಅದು ಜನಕ್ಕಳು ಮತ್ತು ಸೇವೆ ಮಾಡ್ತಿದ್ದಾರೆ. ಆರು ಇತ ದೈವಾಧೀನ ಅದು 1 ವರ್ಷ ಅಂದು 6ನ ಸೈನ್ಯಕ್ಕೋಸ್ಕರ 6ನ ಆಗಲ್ಲ ಜೋಕುಲು ಅಂತ ಒಟ್ಟು ಸೇರೊಂದು ಈ ಜಾಗ ಒಂಜಿ ಮಲ್ಲ 6ನ प्रतिमा अनावरण मतंदु बहुत प्यार करता था मम्मी। और मम्मी का भी ये था कि अब्बा लोग का भी यहाँ पे बने साथ में। मम्मी का भी इच्छा था कि मम्मी ने जब वो जिंदा थे जब ही बोला था कि बेटा अगर ऐसा कुछ हुआ तो मेरी मम्मी का और मम्मी का यहाँ पे बनाने का करके ಬೇಡ ಕಷ್ಟಪಡ್ತು ಮಿತ್ತು ಬರ್ತದೆ ಒಂದು 4 ಮಲ್ತದೆ ಇತ್ತ ಊರುಡೆ ಮೂಲ ಸಟ್ಲಾವಡನ್ನದು ಇತ್ತು ಸೋಕದ ಇಲ್ಲು ಬರ ಕಟ್ಟಿಯರಾರು ಅಂಡ ಅದಾದ ನಾವು ಪರಮಾತ್ಮಗೆ ಇಚ್ಚಜ್ಜಿ ಇಂಚ ಆದ್ಕೊಂಡು ಅಕಲಿಕ ಒಂದು ಆದ್ಕೊಂಡು ಬದುಕಿದ್ದಾಗ ಗೀತಾ ಯಾದವ್ ಸ್ಫೂರ್ತಿಯ ಚಿಲುಮೆಯಾಗಿದ್ರು. ಮುಂಬೈ ನಗರದ ಅಂಧೇರಿ ವೆಸ್ಟ್ನ ಜನರು ಗೀತಾ ಅವರ ಸೇವೆಯನ್ನ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಹೃದಯ ಚಿಕಿತ್ಸೆಗೆ ನೆರವು, ಉಚಿತ ಮೆಡಿಸಿನ್, ಕ್ಯಾಟಿಯಾಕ್ಟ್ ಆಪರೇಷನ್, ರಕ್ತದಾನ ಶಿಬಿರಗಳ ಆಯೋಜನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಕಷ್ಟದಲ್ಲಿ ಇರುವಂತಹ ಮಹಿಳೆಯರಿಗೆ ಪ್ರತಿದಿನ ಉಚಿತ ರೇಷನ್ ಅನ್ನು ಕೊಟ್ಟರು. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯವನ್ನ ಮಾಡಿದ್ರು. ಉಸಿರಿನ ಕೊನೆಯ ಕ್ಷಣದವರೆಗೂ ಕೊರೋನಾ ವಾರಿಯರ್ ರೀತಿಯಲ್ಲಿ ಕ್ಷೇತ್ರದ ಜನತೆಗಾಗಿ ಅವರು ಕೆಲಸವನ್ನ ಮಾಡಿದ್ರು. ಮುಂಬೈ ಜನತೆಗೆ ಉಚಿತ ಆಂಬ್ಯುಲೆನ್ಸ್, ಕೋವಿಡ್ ಟೈಮ್ನಲ್ಲಿ 5-6 ಕಡೆ ಉಚಿತ ಫುಡ್, ಹೋಮಿಯೋಪತಿ ಔಷಧಿ ವಿತರಣೆ, ಉಚಿತ ಸ್ಯಾನಿಟೈಸರ್, ಸ್ಟೀಮ್, ಮಾಸ್ಕ್ ವಿತರಣೆಯನ್ನ ಮಾಡಿ ಮಹಾಮಾರಿಯ ವಿರುದ್ಧ ಹೋರಾಟವನ್ನ ನಡೆಸಿದ್ರು. ಇದೀಗ ಅಗಲಿದ ತಾಯಿಯ ನೆನಪನ್ನ ಶಾಶ್ವತಗೊಳಿಸುವ ಕೆಲಸವನ್ನ ಮಕ್ಕಳು ಮಾಡಿದ್ದಾರೆ. ಕಾಪುವಿನ ನವದುರ್ಗ ನಿವಾಸದ ಆವರಣದಲ್ಲಿ ಈ ಮಾತೃ ಸಂಗಮ ನಿರ್ಮಾಣವಾಗಿದೆ. ಅಮ್ಮನ ಜೊತೆಗೆ ಅಜ್ಜಿ, ಮುತ್ತಜ್ಜಿಯ ಸ್ಮರಣೆ ಮಾಡಿಕೊಂಡು ಮಾತೃ ಪರಂಪರೆಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಕರಾವಳಿಯ ಮಾತೃ ಸಂಸ್ಕೃತಿಗೆ ಗೌರವ ಕೊಟ್ಟಿದ್ದಾರೆ. ಈ ಸ್ಮರಣೆಯ ದಿನ ಅಂದ್ರೆ ದೇಹ ಅಗಲಿ ವರ್ಷ ಪೂರ್ಣಗೊಂಡ ಸ್ಮರಣೆಯಲ್ಲಿ ಈ ಮೂರ್ತಿಯನ್ನ ಸ್ಥಾಪಿಸಿ ಆತ್ಮದ ಜೊತೆ ಅನುಸಂಧಾನವನ್ನ ಮಾಡಲಾಗುತ್ತೆ. ಅಮೃತ ಶಿಲೆಯ ಮೂರ್ತಿಗಳಲ್ಲಿ ಅಮ್ಮನ ನೆನಪು ಕೂಡ ಅಮೃತವಾಗಲಿ ಅನ್ನೋದು ಮಕ್ಕಳ ಬಯಕೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 7 ಉಡುಪಿ.